ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ನಿನ್ನ ಸೇವೆಗಾಗಿ ನಾನು ಜನ್ಮ ಪೂರ್ತಿ ಶ್ರಮಿಸುವೆ. ನಿನ್ನ ಸೇವೆಗಾಗಿ ನಾನು ಜನ್ಮ ಪೂರ್ತಿ ಶ್ರಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ಮನದ ಗರ್ಭಗುಡಿಯಲಿಟ್ಟು ನಿನ್ನ ಧ್ಯಾನ ಮಾಡುವೆ. ನಿನ್ನ ಧ್ಯಾನ ಮಾಡುವೆ. ವರವ ನೀಡು ತಾಯಿ ನನಗೆ ಸಕಲ ಜ್ಞಾನ ಗಳಿಸಲು. ವರವ ನೀಡು ತಾಯಿ ನನಗೆ ಸಕಲ ಜ್ಞಾನ ಗಳಿಸಲು. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ಸಗಮ ಸಗಮ ಗಮ ಬನಿ ಮ ಬನಿ ಸ ಪನಿ ಸ ಪನಿ ಸ ಪನಿ ಸ ಸಾನಿ ದ ಪ ಮಗರೆ ಸ. ಕಡಲು ಬೆಳ್ಮುಗಿಲು ನಿನ್ನ ಗಾನ ಹಾಡಿವೆ. ಕಡಲು ಬೆಳ್ಮುಗಿಲು ನಿನ್ನ ಗಾನ ಹಾಡಿವೆ. ನಿನ್ನ ನಾದ ಸ್ವರಗಳಿಂದ ರವಿಯ ಜನನವಾಗಿದೆ. ನಿನ್ನ ನಾದ ಸ್ವರಗಳಿಂದ ರವಿಯ ಜನನವಾಗಿದೆ. ನಿಸಗ ಸಗಮ ಗಮ ಬಮ ಬನಿ ಸಾನಿದ ಪ ಮಗರೆ ಸ. ನಿಸಗರೆ ಸ ಗರೆ ಸ ನಿಸಗರೆ ಸ ಗರೆ ಸ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ಹಗಲು ಕಡು ಇರುಳು ಮರೆತು ಹೋದ ಹಾಗಿದೆ. ಹಗಲು ಕಡು ಇರುಳು ಮರೆತು ಹೋದ ಹಾಗಿದೆ. ನಿನ್ನ ಕಾಣ ತುಡಿತದಿಂದ ಮಿಡಿತ ಅಧಿಕವಾಗಿದೆ. ನಿನ್ನ ಕಾಣ ತುಡಿತದಿಂದ ಮಿಡಿತ ಅಧಿಕವಾಗಿದೆ. ನಿಸಗ ಸಗಮ ಗಮ ಬಮ ಬನಿ ಸಾನಿದ ಪ ಮಗರೆ ಸ. ನಿಸಗರೆ ಸ ಗರೆ ಸ ನಿಸಗರೆ ಸ ಗರೆ ಸ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ನಿನ್ನ ಸೇವೆಗಾಗಿ ನಾನು ಜನ್ಮ ಪೂರ್ತಿ ಶ್ರಮಿಸುವೆ. ನಿನ್ನ ಸೇವೆಗಾಗಿ ನಾನು ಜನ್ಮ ಪೂರ್ತಿ ಶ್ರಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ. ದೇವಿ ನಿನ್ನ ಚರಣ ಕಮಲಗಳಿಗೆ ನಾನು ನಮಿಸುವೆ.
ಕಣ್ಣಿಗೆ ಭಗವಂತ ಕಾಣದಿದ್ದರೂ ನಾವು ಚಿತ್ರದಲ್ಲಿ ಕಾಣುವ ಅಥವಾ ವಿವಿಧ ದೇವರು ದೇವಿಯರ ವಿಗ್ರಹಗಳನ್ನು ವೀಕ್ಷಿಸಿ ಆ ದಿವ್ಯ ಶಕ್ತಿಗಳು ಹೀಗೆಯೇ ಇರಬಹುದು ಎಂದು ಭಯ ಭಕ್ತಿಯಿಂದ ಪರಮಾತ್ಮನೆಂಬ ಶಕ್ತಿಯ ಕಲ್ಪನೆಯನ್ನು ಮನದಲ್ಲಿ ನೆನೆದು ಆತನ ಕೃಪೆಗೆ ಒಳಗಾಗುವುದಕ್ಕೆ ಒಂದು ಶ್ರದ್ಧಾ ಕೇಂದ್ರ ಬೇಕೇ ಬೇಕು. ಅಂತಹ ಶ್ರದ್ಧಾ ಕೇಂದ್ರಗಳೇ ದೇವಾಲಯಗಳು, ಮಠಗಳೆಂದು ನಂಬಿದ ಮಾನವ ಧರ್ಮ ನಮ್ಮದು. ಪರಮಾತ್ಮನೆಂಬ ಶಕ್ತಿಯ ಪ್ರೀತಿ ಅನುಗ್ರಹಗಳನ್ನು ಅನುಭವ ಮಾಡಿಕೊಂಡವರು ಆ ಶಕ್ತಿಯನ್ನು ಮಾತೆಯೆಂದು ಕಂಡುಕೊಂಡರೂ ಆಶ್ಚರ್ಯವಿಲ್ಲ. ಹಾಗೆಯೇ ಮಾತೃದೇವಾರಾಧನೆಯೇ ಪ್ರಾಚೀನವಾದುದು. ಉತ್ತಮ ಏಳಿಗೆಗಾಗಿ ಕಂಕಣ ಭಾಗ್ಯ, ಧನ ಕನಕ ಇತ್ಯಾದಿ ಸಕಲ ಸೌಭಾಗ್ಯಕ್ಕಾಗಿ ದೇವಿ ದೇವರ ಮೊರೆ ಮಾನವನ ಸಹಜ ಗುಣ. ದೂರಿನ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿ ದೇವರ ದರ್ಶನ ಕೈಗೊಳ್ಳಲು ಅಸಾಧ್ಯವಾದರೂ ಸಮೀಪದ ಆಲಯಗಳನ್ನು ಸಂದರ್ಶಿಸಿ ಕೃಪೆಗೆ ಪಾತ್ರರಾಗಲು ಅದೆಷ್ಟೋ ಮಾರ್ಗಗಳಿವೆ. ತುಳುನಾಡಿನಲ್ಲಿ ಸುಲಭವಾಗಿ ಫಲ ಪ್ರಾಪ್ತಿಗಾಗಿ ಶಿವ, ಗಣಪತಿ, ದುರ್ಗೆ ಕ್ಷೇತ್ರ ಪುರಾಣ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಪುರಾತನ ಸದಾಶಿವ ಮಹಾಗಣಪತಿ ದೇವಸ್ಥಾನ, ಸುರತ್ಕಲ್, ಪಾವಂಜೆ, ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಹಲವಾರು ದೇವಿಯರ ದೇವಸ್ಥಾನಗಳಿದ್ದು, ವಿಶಾಲ ದೃಷ್ಟಿಯಿಂದ ವೀಕ್ಷಿಸಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಹಸ್ರಾರು ಪುಣ್ಯ ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿದ ಭರತ ಭೂಮಿ ನಮ್ಮದು. ಅದೇನೇ ಇರಲಿ, ಪುರಾಣ ಕಥೆಗಳಲ್ಲಿ ನಿರೂಪಿಸಿರುವ ಸಪ್ತ ಮಾತೆಯರು ಎಂದು ನಂಬಿರುವ ನಮ್ಮ ಪುಣ್ಯ ಭೂಮಿಯಲ್ಲಿ ನೆಲೆಯಾಗಿರುವ ಕಟೀಲು, ಪೊಳಲಿ, ಬಪ್ಪನಾಡು, ಮಂಗಳಾದೇವಿ, ಸಸಿಹಿತ್ಲು, ಪಣಂಬೂರು ಮತ್ತು ಪೆರುವಾಜೆ ಈ ಪವಿತ್ರ ಪರಶುರಾಮ ಸೃಷ್ಟಿಯ ಪುಣ್ಯ ಭೂಮಿಯಲ್ಲಿ ನಾವು ಭಕ್ತಿಯಿಂದ ಪೂಜಿಸುವ ಪುಣ್ಯ ಕ್ಷೇತ್ರಗಳೆಂದು ತಿಳಿದ ಸತ್ಯ ಸಂಗತಿಗಳಾಗಿರುತ್ತವೆ. ಮಾನವನು ಮಾನಸಿಕ ವಿಕಲ್ಪಗಳಿಗೊಳಗಾದಾಗ ಮನಸ್ಸಿನ ಭಾರವನ್ನು ಶಮನಗೊಳಿಸುವುದಕ್ಕಾಗಿ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಧ್ಯಾನಾಸಕ್ತನಾಗಿ ಕುಳಿತು ಅದೆಷ್ಟೋ ಮನಸ್ಸಿನ ಅಸಮತೋಲನವನ್ನು ಪರಿಹರಿಸಿಕೊಂಡಿದ್ದಾರೆ. ಅದಕ್ಕಾಗಿ ದೇವಾಲಯಗಳು ದೇವರು ಮತ್ತು ಮಾನವನ ಸಂಪರ್ಕ ಸಾಧನವಾಗಿ ಕಾರ್ಯಾಚರಿಸುತ್ತವೆ. ಒಂದು ಊರಿನ ಅಭಿವೃದ್ಧಿಯನ್ನು ಆ ಊರಿನಲ್ಲಿರುವ ಮಾರ್ಗದ ವ್ಯವಸ್ಥೆ ಮತ್ತು ಆ ಊರಿನಲ್ಲಿರುವ ದೇವಸ್ಥಾನದಿಂದ ತಿಳಿದುಕೊಳ್ಳಬಹುದು ಎಂದು ಹಿರಿಯರೊಬ್ಬರ ಮಾತು. ಹಾಗೆಯೇ ಸುಳ್ಯ ತಾಲೂಕು ಪೆರುವಾಜೆ ಗ್ರಾಮದಲ್ಲಿ ನೆಲೆಯಾಗಿರುವ ಶ್ರೀ ಜಲದುರ್ಗಾದೇವಿ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಶ್ರೀ ಜಲದುರ್ಗಾ ಕ್ಷೇತ್ರ ಸುಳ್ಯ ತಾಲೂಕು ಪೆರುವಾಜೆ ಗ್ರಾಮದಲ್ಲಿರುತ್ತದೆ. ಕ್ರಿಸ್ತ ಶಕ 9ನೇ ಶತಮಾನದಿಂದಲೇ ಪ್ರಸಿದ್ಧವಾದ ಈ ಕ್ಷೇತ್ರವು ಪಂಜಸೀಮೆಯ ಅತಿ ದೊಡ್ಡ ಮಾಗಣೆಯ ಕ್ಷೇತ್ರವಾಗಿದ್ದು, ಹಿಂದೆ ಈ ಪ್ರದೇಶ ಕ್ರಿಸ್ತ ಶಕ 9ನೇ ಶತಮಾನದಿಂದಲೇ ಪ್ರಸಿದ್ಧವಾಗಿದ್ದು ಬಲ್ಲಾಳ ರಾಜರ ಆಳ್ವಿಕೆಯಲ್ಲಿತ್ತು.
ಪಂಜಸಾರ ಸೀಮೆಯ ಅಧಿಕಾರಕ್ಕೆ ಒಳಪಟ್ಟಂತೆ 9 ಮಾಘಣೆ. ಈ 9 ಮಾಘಣೆಯಲ್ಲಿ ಬುಳೇರಿ ಅಥವಾ ಬೆಳ್ಳಾರಿಯು ಒಂದು. ಹಾಗೆಯೇ ಇತರ 8 ಮಾಘಣೆಗಳು ಬಂಗೇರ ಗಡಿಯವರೆಗೂ ಇತ್ತು. ಶ್ರೀ ಜಲದುರ್ಗಾದೇವಿ ದೇವಾಲಯವನ್ನು ಆ ರಾಜರು ನಿರ್ಮಿಸಿದರೆಂದು ಐತಿಹ್ಯವಿದೆ. ಇಂದಿನ ಪಂಜಪಡು ಸೀಮೆಗೆ ಬುಳೇರಿ ಮಾಘಣೆಯು ಸೇರಿರುತ್ತದೆ. ಬುಳೇರಿ ಮಾಘಣೆಗೆ ಸಂಬಂಧಪಟ್ಟಂತೆ ಅಜಿಪಿಲ ಶ್ರೀ ಮಹಾಲಿಂಗೇಶ್ವರ ದೇವಾಲಯವು ಒಂದಾಗಿದೆ ಮತ್ತು ಬಲ್ಲಾಳ ಅರಸರಿಗೂ ಈ ದೇವಸ್ಥಾನಕ್ಕೂ ಹಾಗೆಯೇ ಶ್ರೀ ಜಲದುರ್ಗಾದೇವಿ ದೇವಸ್ಥಾನಕ್ಕೂ ನಿಕಟ ಸಂಬಂಧವಿತ್ತೆಂದು ಪ್ರಸ್ತುತ ಲಿಖಿತ ರೂಪದಲ್ಲಿ ದಾಖಲೆಗಳು ಅಲಭ್ಯವಾದರೂ ಶ್ರೀ ಪ್ರಕಾಶ್ ಕುಮಾರ್ ಬಂಬಿಲಗುತ್ತು ಇವರ ಬಲವಾದ ನಂಬುಗೆಯ ಮಾತುಗಳು. ಹಿಂದಿನ ಕಾಲದಲ್ಲಿ ಮಹತ್ವವಾದ ವಿಷಯಗಳನ್ನು ಶಿಲಾಶಾಸನದಲ್ಲಿ ನಿರೂಪಿಸುತ್ತಿದ್ದರು. ಆದರೆ ಎಲ್ಲ ವಿಚಾರಗಳನ್ನು ಶಿಲೆಯಲ್ಲಿ ಕೆತ್ತಲಾಗುತ್ತದೆಯೇ? ಇಂತಹ ಸಂದರ್ಭಗಳಲ್ಲಿ ಜನಾಂಗದಿಂದ ಜನಾಂಗಕ್ಕೆ ಬಂದ ನಾಣ್ಣುಡಿ, ಹಿಂದಿನ ಕಾಲದಿಂದ ಬಂದ ಪದ್ಧತಿ ಮುಂದಿನ ಜನಾಂಗಕ್ಕೆ ಶಿಲಾಶಾಸನದಂತೆ ಐತಿಹ್ಯವಾಗುತ್ತವೆ. ಹಾಗೆಯೇ ಬಲ್ಲಾಳ ಅರಸರ ಚರಿತ್ರೆಗೆ ಸಂಬಂಧಪಟ್ಟಂತೆ ಈಗಿನ ಬೆಳ್ಳಾರಿ ಎಂದು ಕರೆಯುತ್ತಿರುವ ಊರನ್ನು ಮೊದಲು ಬುಳೇರಿ ಎಂದು ಕರೆಯುತ್ತಿದ್ದರು. ಹಿಂದಿನ ಹಿರಿಯ ತಲೆಮಾರಿನ ಹಿರಿಯರಲ್ಲಿ ಕೆಲವರು ಇಂದಿಗೂ ಬುಳೇರಿ ಎಂದೇ ಕರೆಯುತ್ತಾರೆ. ಬುಳೇರಿಯಿಂದ ಸುಳ್ಳಕ್ಕೆ ಹೋಗುವ ಮಾರ್ಗದಲ್ಲಿ ಬೀಡು ಎಂಬ ಜಾಗ ಇದೆ. ಹಿಂದೆ ಬಲ್ಲಾಳ ಅರಸರ ಬೀಡು ಅಲ್ಲಿದ್ದುದರಿಂದ ಈ ಹೆಸರು ಪರಂಪರಾಗತವಾಗಿ ಹಾಗೆಯೇ ಉಳಿದುಕೊಂಡಿದೆ. ಇಲ್ಲಿ ಜೈನ ಮನೆತನದವರು ಇದ್ದ ಕಾಲದಲ್ಲಿ ಬೀಡಿನಲ್ಲಿ ಪಟ್ಟಾಭಿಷೇಕ ನಡೆದು ಬೀಡಿನ ಯಜಮಾನತ್ವವನ್ನು ನಡೆಸಿಕೊಂಡು ಬಂದಂತಹ ಉದಾಹರಣೆಗಳಿವೆ. ಏಲ್ಪದ ದೈವಕ್ಕೆ ವಿನಿಯೋಗ ನಡೆಯುವ ಸಂದರ್ಭದಲ್ಲಿ ದೈವದ ನುಡಿಗಳೇ ಸಾಕ್ಷಿಯಾಗಿವೆ. ಈ ಬೀಡಿಗೆ ಸಂಬಂಧಪಟ್ಟಂತಹ ಒಂದು ಜಿನ ದೇವಾಲಯ ಇತ್ತು ಎಂಬುದಕ್ಕೆ ಈಗಲೂ ಬಸ್ತಿ ಪಡಪು ಎಂಬ ಜಾಗ ಇಲ್ಲಿರುತ್ತದೆ. ಕ್ಷೇತ್ರ ಅಜೀರ್ಣಾವಸ್ಥೆಯಾದ ಸಂದರ್ಭದಲ್ಲಿ ಜಿನ ಮೂರ್ತಿಗಳನ್ನು ಸವಣೂರು ಶ್ರಾಮದ ಪುದುವೆಟ್ಟು ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಜಿನ ಸಂಪ್ರದಾಯದಂತೆ ಪೂಜಾ ವಿಧಿ ವಿಧಾನಗಳನ್ನು ಅಲ್ಲಿಯ ಶ್ರಾವಕರು ಆರಾಧಿಸಿಕೊಂಡು ಇವತ್ತಿಗೂ ಬಂದಿರುತ್ತಾರೆ. ಶ್ರೀ ಜಲದುರ್ಗಾದೇವಿ ಕ್ಷೇತ್ರಕ್ಕೆ 5ನೇ ಶತಮಾನದ ಇತಿಹಾಸವಿದೆ ಎಂದು ತಿಳಿದು ಬರುತ್ತದೆ. ಈ ದೇವಸ್ಥಾನದಲ್ಲಿ ಶಿಲಾಶಾಸನ ಈಗ ಕಾಣುವುದಿಲ್ಲ. ಹಿಂದೆ ಇದ್ದಿರಲೂಬಹುದು. ಪುರಾತನ ದೇವಸ್ಥಾನಗಳ ಇತಿಹಾಸವನ್ನು ಶಿಲೆಯಲ್ಲಿ ಕೆತ್ತುವ ಸಂಪ್ರದಾಯವಿರುತ್ತದೆ. ಇಲ್ಲಿ ಕಾರಣಾಂತರಗಳಿಂದ ಶಿಲಾಶಾಸನಗಳು ನಶಿಸಿ ಹೋಗಿರಲೂಬಹುದು. ಅದೇನೇ ಇರಲಿ, ಆದರೆ ಶ್ರೀ ಜಲದುರ್ಗಾದೇವಿ ಇಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತಿದ್ದಾರೆ. ಈ ಕ್ಷೇತ್ರದ ಮಹಿಮೆ ಎಂದರೆ ಆದಿಯಲ್ಲಿ ಶ್ರೀ ಗಣೇಶ ಉದ್ಭವಿಸಿದರೆಂಬುದು ಜನರ ನಂಬಿಕೆ. ಹಿಂದೆ ಮುನಿಶ್ರೇಷ್ಠರೊಬ್ಬರು ಈ ಉದ್ಭವ ಗಣಪತಿಯನ್ನು ಪೂಜಿಸುತ್ತಿದ್ದರೆಂದು ಮತ್ತು ಅವರು ಪರಂಧಾಮರಾಗುವ ಕಾಲದಲ್ಲಿ ತಮ್ಮೆಲ್ಲ ತಪಶಕ್ತಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಉದ್ಭವ ಗಣೇಶನ ಪಾದಕ್ಕೆ ಸಮರ್ಪಿಸಿದರೆಂದು ಶ್ರೀ ಕ್ಷೇತ್ರದಲ್ಲಿಟ್ಟ ಅಷ್ಟಮಂಗಲ ಪ್ರಶ್ನಾಫಲ ನಿರೂಪಣೆಯಲ್ಲಿ ಕಂಡುಬಂದಿದೆ. ನೆಲದಡಿಯಿಂದಲೇ ಎದ್ದು ಬರುವಂತೆ ತೋರುತ್ತಿರುವ ಈ ಮಹಾಮೂರ್ತಿಯ ಸೊಂಡಿಲು ಮತ್ತು ಕಿವಿಯ ಆಕಾರಗಳು ವಿಶೇಷವಾಗಿವೆ. ಆದರೂ ಇದು ಸ್ವಯಂಭೂ ಅಲ್ಲ. ಇದು ಶಿಲೆಯಲ್ಲಿ ಗಣಪತಿಯ ರೂಪ ಉದ್ಭವ, ಶಿಲ್ಪಿ ನಿರ್ಮಿಸಿದ್ದೂ ಅಲ್ಲ. ದೇವರ ಮಾರುಗದ್ದೆಯ ಎತ್ತರದ ಗುಡ್ಡೆಯಲ್ಲಿ ಒಂದು ಹರಿಜನ ಅಜ್ಜನು ಅವನ ಮೊಮ್ಮಗನು ನರೆ ಅಗೆಯುತ್ತಿದ್ದಾಗ ನೆಲದಿಂದ ಹಾಲು ಚಿಮ್ಮಿತು. ಆಗ ಮೊಮ್ಮಗ ಪೇರ್ ಅಜ್ಜ ಎಂದು ಜೋರಾಗಿ ಕೂಗಿಕೊಂಡ. ಆ ಕೂಗು ಈ ಊರಿಗೆ ಪೆರಜ್ಜ ಎಂಬ ಹೆಸರಾಗಿ ಪ್ರಚಲಿತವಾಯಿತು. ಅಜ್ಜ ಮತ್ತು ಮೊಮ್ಮಗ ಇದರ ಮರ್ಮವನ್ನು ಅರಿಯದೆ ಆಗ ಆಳುತ್ತಿದ್ದ ರಾಜನಿಗೆ ಈ ಸುದ್ದಿಯನ್ನು ತಲುಪಿಸಿದರು. ರಾಜನು ಊರ ಪ್ರಮುಖರು ಆಗಮಿಸಿ ಇದರ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಮನಗಂಡು ಲೋಕ ಕಲ್ಯಾಣಕ್ಕಾಗಿ ಶಕ್ತಿ ಮಾತೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ
ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ಸಪ್ತ ಮಾತ್ರಿಕ ಶಕ್ತಿಗಳು ಒಂದಾಗಿ ಲಿಂಗರೂಪಿಯಾಗಿ ಆವಿರ್ಭವಿಸಿದುದನ್ನು ಈ ಕ್ಷೇತ್ರದ ಮಹಿಮೆ ಎಂದರೆ ಆದಿಯಲ್ಲಿ ಶ್ರೀ ಗಣೇಶ ಉದ್ಭವಿಸಿದರೆಂಬುದು ಜನರ ನಂಬಿಕೆ. ಹಿಂದೆ ಮುನಿಶ್ರೇಷ್ಠರೊಬ್ಬರು ಈ ಉದ್ಭವ ಗಣಪತಿಯನ್ನು ಪೂಜಿಸುತ್ತಿದ್ದರೆಂದು ಮತ್ತು ಅವರು ಪರಂಧಾಮರಾಗುವ ಕಾಲದಲ್ಲಿ ತಮ್ಮೆಲ್ಲ ತಪಶಕ್ತಿಯನ್ನು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಉದ್ಭವ ಗಣೇಶನ ಪಾದಕ್ಕೆ ಸಮರ್ಪಿಸಿದರೆಂದು ಶ್ರೀ ಕ್ಷೇತ್ರದಲ್ಲಿಟ್ಟ ಅಷ್ಟಮಂಗಲ ಪ್ರಶ್ನಾಫಲ ನಿರೂಪಣೆಯಲ್ಲಿ ಕಂಡುಬಂದಿದೆ. ನೆಲದಡಿಯಿಂದಲೇ ಎದ್ದು ಬರುವಂತೆ ತೋರುತ್ತಿರುವ ಈ ಮಹಾಮೂರ್ತಿಯ ಸೊಂಡಿಲು ಮತ್ತು ಕಿವಿಯ ಆಕಾರಗಳು ವಿಶೇಷವಾಗಿವೆ. ಆದರೂ ಇದು ಸ್ವಯಂಭೂ ಅಲ್ಲ. ಇದು ಶಿಲೆಯಲ್ಲಿ ಗಣಪತಿಯ ರೂಪ ಉದ್ಭವ, ಶಿಲ್ಪಿ ನಿರ್ಮಿಸಿದ್ದೂ ಅಲ್ಲ. ಮೂಲ ನಾಗಬನದ ಬಗ್ಗೆ ಹೇಳುವುದಾದರೆ, ಪ್ರಥಮವಾಗಿ ಭೂಮಿಯಿಂದ ಹಾಲು ಒಸರಿ ಬಂದ ಸಾನ್ನಿಧ್ಯ ಸ್ಥಳದಲ್ಲಿ ಮೂಲ ನಾಗಬನವಿದ್ದು, ಅದರ ಎದುರಿಗೆ ಸಾಧಾರಣ 80-100 ಮೀಟರ್ ಉದ್ದದ ನಾಗಬನವಿತ್ತು. ಈ ಜಾಗಕ್ಕೆ ನನ್ನಿಪಡ್ಪು ಎಂದು ಆಗ ಹೆಸರಿತ್ತು. ಆ ಕಾಲದಲ್ಲಿ ಬಜ್ಜ ಮತ್ತು ಪೆರುವಾಜೆ ಬೇರೆ ಬೇರೆ ಬಯಲುಗಳಾಗಿದ್ದವು. ದೇವಿಯೇ ಜಲದುರ್ಗಾ ದೇವಿಯೇ, ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ. ದುರ್ಗಾ ದೇವಿಯೇ ಜಲದುರ್ಗಾ ದೇವಿಯೇ, ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ. ಅತಿ ಪ್ರಿಯ ನಿನ್ನ ಮಹಿಮೆಯ ಹೊಗಳಲು ನಾದರೂಪಿಣಿ ನಾದರೂಪಿಣಿ. ಅತಿ ಪ್ರಿಯ ನಿನ್ನ ಮಹಿಮೆಯ ಹೊಗಳಲು ನಾದರೂಪಿಣಿ ನಾದರೂಪಿಣಿ. ದುರ್ಗಾ ದೇವಿಯೇ ಜಲದುರ್ಗಾ ದೇವಿಯೇ. ಶ್ರೀ ಮಹಾಗಣಪತಿಯನ್ನು ಪೂಜಿಸುತ್ತಿದ್ದವರು ಕಣ್ವ ಮಹರ್ಷಿಗಳೆಂದು ಕಾಲ್ಪನಿಕವಾಗಿ ಚಿಂತಿಸಲಾಗಿದೆ. ಒಂದು ವೇಳೆ ಅವರೇ ಆಗಿದ್ದಲ್ಲಿ ಕಣ್ವ ಮಹರ್ಷಿಯ ತಂದೆ ಮೇಧಾತಿಥಿ. ಇವರು ಕಶ್ಯಪ ಗೋತ್ರದ ಮಹರ್ಷಿ. ಕಣ್ವ ಮಹರ್ಷಿಯ ಆಶ್ರಮ ಅಯೋಧ್ಯೆಯ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿತ್ತು. ಇವರು 10,000 ಮಂದಿ ವಿದ್ಯಾರ್ಥಿಗಳಿಗೆ ಆಸನ, ವಸತಿ, ವಸನಗಳನ್ನಿತ್ತು ವಿದ್ಯಾದಾನ ಮಾಡಿದುದರಿಂದ ಕುಲಪತಿ ಎಂಬ ಬಿರುದು ಬರುತ್ತದೆ. ದುಷ್ಯಂತನ ಪತ್ನಿಯಾದ ಶಕುಂತಲೆಯು ಇವರ ಆಶ್ರಮದಲ್ಲಿದ್ದಳು ಎಂದು ತಿಳಿದು ಬರುತ್ತದೆ. ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಕೌರವನಿಗೆ ಹೇಳುತ್ತಾರೆ. ಅಲ್ಲದೆ ವಿಶ್ವಾಮಿತ್ರ ಮೇನಕಿಯರ ಪುತ್ರಿಯನ್ನು ಆಶ್ರಮಕ್ಕೆ ತಂದು ಶಕುಂತಲಾ ಎಂದು ಹೆಸರಿಸಿ ಸಲಹುತ್ತಾರೆ. ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲಾದ ಕ್ಷೇತ್ರಗಳ ಬಗ್ಗೆ ಪೌರಾಣಿಕ ಮಾಹಿತಿಗಳ ಅನ್ವೇಷಣೆಗಾಗಿ ತೊಡಗಿದಾಗ ಸುಳ್ಯ ತಾಲೂಕು ತೊಡಿಕಾನ ಎಂಬಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಈ ಕ್ಷೇತ್ರದಲ್ಲಿರುವ ದೇವರನ್ನು ಮಹಾ ತಪಸ್ವಿಗಳು ಕುಲಪತಿ ಎಂಬ ಪೌರಾಣಿಕ
ಹಿನ್ನೆಲೆ ಹೊಂದಿದ ಕಣ್ವ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಕ್ಷೇತ್ರದ ಪುರಾಣದಿಂದ ತಿಳಿದುಬರುತ್ತದೆ. ಈ ದೇವಸ್ಥಾನಕ್ಕೆ ಸಾಧಾರಣ 3000 ವರ್ಷಗಳ ಚರಿತ್ರೆ ಇರುತ್ತದೆ. ಈ ಕ್ಷೇತ್ರದಲ್ಲಿ ಬರುವ ವಿಶೇಷವೆಂದರೆ ಆ ಕಾಲದಲ್ಲಿಯೇ ದ್ವೈತವನದ ಎಲೆ ಮನೆಯಲ್ಲಿ ಕಣ್ವರು ಭದ್ರವಾದ ಯಜ್ಞಕುಂಡವನ್ನು ನಿರ್ಮಿಸಿರುತ್ತಾರೆ. ಹೀಗೆ ಸ್ಥಾಪಿಸಿದ ಯಜ್ಞಕುಂಡದಲ್ಲಿ ಅದರ ಬ್ರಹ್ಮತ್ವವನ್ನು ಯಜ್ಞೇಶ್ವರನನ್ನು ಆಹ್ವಾನಿಸುತ್ತಾರೆ. ಹೀಗೆ ಅಕ್ಷಯಾಗ್ನಿಯಲ್ಲಿ ಮಹೇಶ್ವರನನ್ನು ಮಂತ್ರ ತಂತ್ರಗಳಿಂದಲೂ ಶ್ರೀರಾಮನನ್ನು ಪೂಜಿಸುತ್ತಾರೆ. ಮಹರ್ಷಿಗಳ ನಿಯಮ ನಿಷ್ಠೆ ಮಹಾಸಂಕಲ್ಪದಿಂದಾಗಿ ಇಂದಿಗೂ ಯಜ್ಞವಾಟದಲ್ಲಿ ಅಕ್ಷಯಾಗ್ನಿಯಾಗಿ ಉರಿಯುತ್ತಲೇ ಇರುತ್ತದೆ. ಇದು ಆ ಕ್ಷೇತ್ರದಿಂದ ತಿಳಿಯುವ ವಿಚಾರಗಳಾದರೆ, ಕಣಿಪುರ ಈ ಕ್ಷೇತ್ರದಲ್ಲಿಯೂ ಕಣ್ವ ಮಹರ್ಷಿಗಳ ಪೌರಾಣಿಕ ಚರಿತ್ರೆ ಕಂಡುಬರುತ್ತದೆ. ಬೆಳಕಾದೆ ನೀ ನನ್ನ ತಾಯೇ, ದಿನವೂ ನಿನ ಧ್ಯಾನ, ದಿನವೂ ನಿನ ಗಾನ, ಮನಸೇ ನೀನಿರುವ ತಾಣ, ಮನಸೇ ನೀನಿರುವ. ಶ್ರೀ ಜಲದುರ್ಗಾ ದೇವಿಗೆ ಸಂಬಂಧಪಟ್ಟಂತೆ ಒಂದು ಸುತ್ತಿನಲ್ಲಿ ಪೂರ್ವ ದಿಕ್ಕು ಮುಂಡಾಜೆ ಎಂಬಲ್ಲಿ ಚಾಮುಂಡಿ, ಕುಪ್ಪೆಪಂಜುರ್ಲಿ ಮತ್ತು ಗುಳಿಗ ಸಾನ್ನಿಧ್ಯಗಳಿರುತ್ತವೆ. ನಂತರ ಆಗ್ನೇಯ ದಿಕ್ಕಿಗೆ ಕೊಟ್ಟೆಕಾಯಿಯಲ್ಲಿ ಉಳ್ಳಾಕುಲು ಸಾನ್ನಿಧ್ಯವಿರುತ್ತದೆ. ದಕ್ಷಿಣ ಭಾಗದಲ್ಲಿ ಚಿರಾಡಿ ಪಂಜುರ್ಲಿ ಮತ್ತು ದೈವ ಸಾನ್ನಿಧ್ಯವಿರುತ್ತದೆ. ಸಾಧಾರಣ ನೈಋತ್ಯ ಭಾಗದಲ್ಲಿ ಗುತ್ತಿನ ಮನೆಯಲ್ಲಿ ಕೊಳ್ಳೆಪ್ರಾಯ ಬೆಳ್ಳಮಂಜಪ್ರಾಯ ಸಾನ್ನಿಧ್ಯವಿರುತ್ತದೆ. ಪಶ್ಚಿಮ ದಿಕ್ಕಿಗೆ ಬರುವಾಗ ದೋಳ ಎಂಬಲ್ಲಿ ಕುಪ್ಪೆಪಂಜುರ್ಲಿ ಸಾನ್ನಿಧ್ಯವಿರುತ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಬಜೆತ್ತನೆ ಎಂಬಲ್ಲಿ ಲೆಕ್ಕೆಸಿರಿ ಸಾನ್ನಿಧ್ಯವಿರುತ್ತದೆ. ಉತ್ತರ ದಿಕ್ಕಿನಲ್ಲಿ ಮಠತ್ತಡ್ಕದಲ್ಲಿ ವಿಷ್ಣುಮೂರ್ತಿ ದೈವ ಸಾನ್ನಿಧ್ಯವಿರುತ್ತದೆ. ಮುಖ್ಯ ರಸ್ತೆಯ ಬದಿಗೆ ಇನ್ನೊಂದು ವಿಷ್ಣುಮೂರ್ತಿ ಸಾನ್ನಿಧ್ಯವಿದೆ. ದೇವಸ್ಥಾನದ ಹತ್ತಿರ ಉತ್ತರಕ್ಕೆ ಉಳ್ಳಾಕುಲು ದೈವ, ಮೈಸಂತಾಯ ಮತ್ತು ಹುಲಿಭೂತ ಸಾನ್ನಿಧ್ಯವಿರುತ್ತದೆ. ದೇವಸ್ಥಾನದ ಹತ್ತಿರದಲ್ಲಿ ಪೂರ್ವ ದಿಕ್ಕಿಗೆ ರಕ್ತೇಶ್ವರಿ ಮತ್ತು ಗುಳಿಗ, ಕುಪ್ಪೆಪಂಜುರ್ಲಿ, ಕಲ್ಲುರುಟಿ ಸಾನ್ನಿಧ್ಯವಿರುತ್ತದೆ. ದೇವಸ್ಥಾನಕ್ಕೆ ಅತಿ ಹತ್ತಿರದಲ್ಲಿ ದಕ್ಷಿಣ ಭಾಗದಲ್ಲಿ ವನಶಾಸ್ತಾವು ಸಾನ್ನಿಧ್ಯವನ್ನು ಸ್ಥಾಪಿಸಲಾಗಿದೆ.
ಬಾರಮ್ಮ ಜಗದಂಬ ಬಾರಮ್ಮ ಅಮ್ಮ ಬಾರಮ್ಮ ಜಗದಂಬ ಬಾರಮ್ಮ ನಮ್ಮ ಮೊರೆ ಕೇಳಿ ಜಗದಂಬ ಬಾರಮ್ಮ ನಮ್ಮ ಮೊರೆ ಕೇಳಿ ಜಗದಂಬ ಬಾರಮ್ಮ ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ ಅತಿ ಪ್ರಿಯ ನಿನ್ನ ಮಹಿಮೆಯ ಹೊಗಳಲು ನಾದರೂಪಿಣಿ ನಾದರೂಪಿಣಿ ಅತಿ ಪ್ರಿಯ ನಿನ್ನ ಮಹಿಮೆಯ ಹೊಗಳಲು ನಾದರೂಪಿಣಿ ನಾದರೂಪಿಣಿ ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ ಅನುದಿನ ನಿನ್ನ ಜೊತೆಗಿರುವಾಸೆ ಅನುಮತಿ ನೀಡಿ ಹರಸೆನ್ನನು ಅನುದಿನ ನಿನ್ನ ಜೊತೆಗಿರುವಾಸೆ ಅನುಮತಿ ನೀಡಿ ಹರಸೆನ್ನನು ಅನುಪಮ ನಿನ್ನ ಮಮತೆಯುತಾಯೇ ಅನುಗ್ರಹ ನೀಡು ಅವತಾರಿಣಿ ತನ್ಮಯನಾದೆ ಮಂಗಳ ರೂಪಿಣಿ ತನ್ಮಯನಾದೆ ಮಂಗಳ ರೂಪಿಣಿ ನಿನ್ನ ಪೂಜೆಗೆ ನನ್ನ ಪ್ರಾಣ ನೀಡುವೆ ನಿನ್ನ ಸರ್ವಗುಣವನ್ನು ನನ್ನಲ್ಲಿ ತುಂಬು ನಿನ್ನ ಸರ್ವಗುಣವನ್ನು ನನ್ನಲ್ಲಿ ತುಂಬು ನಿನ್ನ ಪ್ರೇಮ ದುಡುಗೊರೆ ನನಗೂ ನೀಡು ನಿನ್ನ ಪ್ರೇಮ ದುಡುಗೊರೆ ನನಗೂ ನೀಡು ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲ ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ ದುರ್ಗಾದೇವಿಯೇ ಜಲದುರ್ಗಾದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ ಅತಿ ನನ್ನ ಹೃದಯದಿ ನೆಲೆಸಿರುವವಳೇ ದೇವಿ ಜಲದುರ್ಗೆ ನನ್ನ ಹೃದಯದಿ ನೆಲೆಸಿರುವವಳೇ ದೇವಿ
ನೆಲೆಸಿರುವವಳೇ ದೇವಿ ಜಲದುರ್ಗೆ. ಹೂಗಳರ್ಪಣೆ ನಿನ್ನಯ ಪಾದಕ್ಕೆ, ಹೂಗಳರ್ಪಣೆ ನಿನ್ನಯ ಪಾದಕ್ಕೆ ದೇವಿ ಜಲದುರ್ಗೆ. ನನ್ನ ಹೃದಯದಿ ನೆಲೆಸಿರುವವಳೇ ದೇವಿ ಜಲದುರ್ಗೆ. ಸರೆಗರೆ ನಾಡು ಅಶರೀರವಾಣಿಯ ಗುನುಗುನಿಸು, ಅಶರೀರವಾಣಿಯ ಗುನುಗುನಿಸು.
ಜಲದುರ್ಗಾ ದೇವಿಯೇ ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ